ಬುಧವಾರದಿಂದ ಸೀಲ್ ಡೌನ್ ಆಗಲಿರುವ ಕುಂದಾಪುರ ತಾಲೂಕಿನ ಹಲವು ಗ್ರಾಮಗಳ ವ್ಯಾಪ್ತಿಯಲ್ಲಿ ಇಂದು ಮಾರ್ಕೆಟ್ಗಳಲ್ಲಿ ಜನಸಂದಣಿ ಉಂಟಾಯಿತು. ಕಾವ್ರಾಡಿ, ಹೊಂಬಾಡಿ, ಮಂದಾಡಿ, ಕೋಟೇಶ್ವರ, ಹಾಲಾಡಿ, ಇಡೂರು, ಕುಂಜಾಡಿ, ಅಜ್ರಿ, ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದು ಕೆಲವೆಡೆ ಓಡಾಟಕ್ಕೆ ಸಮಸ್ಯೆ ಉಂಟಾಯಿತು. 5 ದಿನಗಳ ಅವಧಿಗೆ ಬೇಕಾಗುವ ಮಾಂಸ, ತರಕಾರಿ, ದಿನಸಿ ಸಾಮಗ್ರಿಗಳನ್ನು ಜನರು ಖರೀದಿಸುವ ದೃಶ್ಯಗಳು ಕಂಡುಬಂತು. ಇನ್ನು ಈ ಬಗ್ಗೆ ಕುಂದಾಪುರ ಉಪವಿಭಾಗಾಧಿಕಾರಿ ಕೆ. ರಾಜು ಮಾಹಿತಿಯನ್ನು ನೀಡಿದ್ದು, ಜನರಿಗೆ ಇದು ಶಿಕ್ಷೆಯಲ್ಲ, ಕೊರೋನಾ ತಡೆಗಟ್ಟಲು ಈ ರೀತಿಯ ಕ್ರಮಗಳು ಅನಿವಾರ್ಯ. ತುರ್ತು ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಲಿನ ಅಂಗಡಿಯವರು ಮನೆ ಮನೆಗೆ ಹಾಲು ನೀಡಬೇಕೆಂದು ತಿಳಿಸಿದ್ದೇವೆ. ವೈದ್ಯಕೀಯ ಸೇವೆಗಳು, ಮೆಡಿಕಲ್ಗಳು ತೆರೆಯಲು ಅವಕಾಶವನ್ನು ಕಲ್ಪಿಸಿದ್ದೇವೆ. ಜನರು ಅನಗತ್ಯ ಓಡಾಡದೆ ನಿಯಮಗಳನ್ನು ಪಾಲಿಸಿ ಎಂದು ಹೇಳಿದ್ದಾರೆ. ರಾಜು ಎಸಿ ಕುಂದಾಪುರ ಮಾತಾಡ್ತೀನಿ. ನಿನ್ನೆ ಮಾನ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಬೊಮ್ಮಾಯಿ ಸಾಹೇಬರು ಮತ್ತು ಎಲ್ಲ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು, CEO ಮತ್ತು SP ಅವರ ನೇತೃತ್ವದಲ್ಲಿ ಒಂದು ಪ್ರಮುಖ ಸಭೆ ಆಯಿತು. ಮಾನ್ಯ ಉಸ್ತುವಾರಿ ಸಚಿವರು ಕೋವಿಡ್ನ ಏನೇನು ಕಾರ್ಯಕ್ರಮ ಏನೇನು ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಅವರು ಬ್ರೀಫಾಗಿ ಎಲ್ಲರಿಗೂ ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿ ಕೊನೆಗೆ ಮಾನ್ಯ ಶಾಸಕರು ಮತ್ತು ಮಾನ್ಯ ಸಚಿವರು ನಿನ್ನೆ ಒಂದು ಡಿಸಿಷನ್ ಆಯಿತು ಮಾನ್ಯ ಅಧಿಕಾರಿಗಳು ಮತ್ತು ಸಚಿವರ ನೇತೃತ್ವದಲ್ಲಿ. ಏನಪ್ಪ ಅಂತಂದರೆ, ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ 50ಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸಸ್ ಇದೆಯೋ ಆ ಗ್ರಾಮ ಪಂಚಾಯಿತಿನ ಬುಧವಾರದಿಂದ 7ನೇ ತಾರೀಕಿನವರೆಗೂ ಸಂಪೂರ್ಣ ಲಾಕ್ಡೌನ್